ಒಬ್ಬಂಟಿಗನಾಗ್ಬಿಟ್ಟೆ ಅನ್ಸುತ್ತೆ. ಕೆಲವೊಂದ್ಸಲ ದುಃಖಿತನಾಗ್ಬಿಡ್ತಾನೆ. ಬೆಳಿಗ್ಗೆ ಒಂದೊಂದ್ಸಲ ಏಳ್ತಲೆ ದುಃಖಿತರಾಗಿ ಹೇಳ್ತೇವೆ. ನಮ್ಮ ಬದುಕು ಹೀಗೊಂದು ನಿಲುಗಡೆಗೆ, ಒಂದು ಸ್ಟೇಲ್ ಮೇಟ್ಗೆ ಬಂದು ನಿಂತು ಬಿಡ್ತಲ್ಲ ಅನ್ಸುತ್ತೆ. ಮತ್ಯಾವುದೋ ವೈಯಕ್ತಿಕವಾದ ದುಃಖ, ಖಿನ್ನತೆ, ಕಷ್ಟ, ಕಣ್ಣೀರು, ಒಬ್ಬಂಟಿತನ ನಮ್ಮನ್ನ ಕಾಡ್ತವೆ. ದುಃಖ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ? ಬದುಕಿನ ಹಾದಿಯಲ್ಲಿ ಮೆನಿ ಅ ಟೈಮ್ಸ್ ಯು ಫೀಲ್ ಅಲೋನ್, ಡಿಸಪಾಯಿಂಟೆಡ್, ರಿಜೆಕ್ಟೆಡ್ ಅಂಡ್ ಲೋನ್ಲಿ. ಒಬ್ಬಂಟಿಗನಾಗ್ಬಿಟ್ಟೆ ಅನ್ಸುತ್ತೆ. ಕೆಲವೊಂದ್ಸಲ ದುಃಖಿತನಾಗ್ಬಿಡ್ತಾನೆ. ಬೆಳಿಗ್ಗೆ ಒಂದೊಂದ್ಸಲ ಏಳ್ತಲೆ ದುಃಖಿತರಾಗಿ ಹೇಳ್ತೇವೆ. ನಮ್ಮ ಬದುಕು ಹೀಗೊಂದು ನಿಲುಗಡೆಗೆ, ಒಂದು ಸ್ಟೇಲ್ ಮೇಟ್ಗೆ ಬಂದು ನಿಂತು ಬಿಡ್ತಲ್ಲ ಅನ್ಸುತ್ತೆ. ಮತ್ಯಾವುದೋ ವೈಯಕ್ತಿಕವಾದ ದುಃಖ, ಖಿನ್ನತೆ, ಕಷ್ಟ, ಕಣ್ಣೀರು, ಒಬ್ಬಂಟಿತನ ನಮ್ಮನ್ನ ಕಾಡ್ತವೆ. ದುಃಖ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ? ಬದುಕಿನ ಹಾದಿಯಲ್ಲಿ